ನಮ್ಮನ್ನು ಸರಬರಾಜು ಕರೆಯುತ್ತಿರುವಂತಹ ದೇವಿ ಮೊದಲು ಅಮ್ಮನಾಗಿದ್ದಂತಹ ಕುರುಕ್ಷೇತ್ರದ ಇನ್ನೊಂದು ವರ್ಷದಲ್ಲಿ ಸಂಕ್ಷಿಪ್ತಕರಣ ನಡೀತಿರುವಂತಹ ಸಮರದಲ್ಲಿ ಅವರು ತಲ್ಲೀನರಾಗಿದ್ದಾರೆ. ಅವರಿಗೆ ಆ ಬಳಿಕ ಬೇರಿಸುವಂತಹ ಅರ್ಹತೆಯನ್ನು ಒಳಗಲು ಬರುವಂತೆ ನಮ್ಮ ಪಕ್ಷದವನಲ್ಲ ಮಾತ್ರವಲ್ಲ ತೀರ್ಥಯಾತ್ರೆಗೆ ಹೋಗಿದ್ದಾರೆ. ಅಭಿಮನ್ಯುವಿನ ಅಭಿಮನ್ಯು ಕುಮಾರ ಈ ವ್ಯೂಹವನ್ನು ಬೇರಿಸುವಂತಹ ಮರ್ಮವನ್ನೇನೋ ಅರಿತಿದ್ದಾರೆ. ಆದರೆ ಪುನರಪಿ ಹೊರಗೆ ಬರುವಂತಹ ವಿಧಾನವನ್ನು ಅವರು ತಿಳಿದವರಲ್ಲ. ಅವರು ಇಂದಿರಾಣಿಯನ್ನು ನಿರೂಪಿಸುತ್ತಾ ಇದ್ದಾರೆ. ಒಂದೇ ನಮ್ಮ ಚಕ್ರವ್ಯೂಹವನ್ನು ಭೇದಿಸಿ ಎಂಬುದಾಗಿ ಇದನ್ನು ಕೇಳುತ್ತಾ ಕ್ಷತ್ರಿಯರಾಗಿ ಹುಟ್ಟಿದಂತಹ ನಾನು ಹೇಗೆ ಕೈ ಕಟ್ಟಿಯನ್ನು ಕುಳಿತುಕೊಳ್ಳಲಿ? ಶಿವನೇ ಎಂತಹ ಪರಿಸ್ಥಿತಿಯನ್ನು
ಗೊಂದಲದಲ್ಲಿ ಮುಳುಗಿದ್ದರು. ಅಮೃತ ತುಲ್ಯವಾಗಿರುವಂತಹ ಮಕ್ಕಳ ಒಂದು ಮಾತುಗಳನ್ನು ಕೇಳಿದಾಗ ಮನಸ್ಸಿನ ಬೇಕಿಗೆ ಮಾಯವಾಗುವುದು ಸ್ವಾಭಾವಿಕ. ಆದರೆ ನನ್ನ ವೀರ ಮಾತುಗಳು ನನ್ನ ಮನಸ್ಸನ್ನು ಆವರಿಸುವಂತಹ ವ್ಯಾಪಾರವನ್ನು ಕಡಿಮೆ ಮಾಡುವುದರಲ್ಲಿ ಫಲಕಾರಿಯಾಗುವುದು ಇಲ್ಲ. ಉಲ್ವಸಿತವಾಗಿ ನೀನೇನೋ ಮಾತುಗಳನ್ನು ಮಾಡಬಹುದು. ವಾಸ್ತವಿಕ ಪರಿಸ್ಥಿತಿ ಏನೆಂಬುದಾಗಿ ನಾನು ಆಲೋಚನೆ ಮಾಡಲು ಹೇಳಿದೆ. ಸದಾಕಾಲವು ಸಾಗರ ಗರ್ಭದಲ್ಲಿಯೇ ಇರುವ ಪ್ರಕಟವಾದ ಪ್ರಪಂಚವನ್ನೇ ನುಂಗಿ ನಡೆಯುವಂತಹ ಒಡಮಾಗ್ನಿ ನೀರಿನ ಮಧ್ಯದಲ್ಲಿಯೂ ಕೂಡ ಬರಬೇಕಿಸ್ತದೆ. ಅಂತಹ ಬಡವ ನರದ ಮಧ್ಯಕ್ಕೆ ಹೋದಂತಹ ವ್ಯಕ್ತಿಯೊಬ್ಬ ಸುಕ್ಷೇಮವಾಗಿ ಬದುಕಿ ಬರಬಲ್ಲನು. ಏನು ಕಾಮವೈರವನ ಕೋರೆ ನಾಳೆಗೆ ಕೈಗಿ ಏನು ಹಾನಿಯಾಗದೆ ಉಳಿದವನೊಬ್ಬ ಇದ್ದರೂ ಇರಬಹುದು. ಈ ಧರಿಸಿರುವಂತಹ ಮಹಾಶೇಷನ ಹೆಡೆ ಮೇಲೆ ಜಗರಿಸುವಂತಹ ಮಣಿ, ಆ ಮಣಿಗೆ ಕೈ ಇಟ್ಟಿರುವಂತಹ ವ್ಯಕ್ತಿಗೆ ಹಾನಿಯಾಗದೆ ಇರುವುದಕ್ಕೂ ಸಾಧ್ಯತೆ ಇರುವುದು. ಆದರೆ ವಿಗಳ ವ್ಯೂಹ ಅದನ್ನು ಪ್ರವೇಶಿಸಿದಂತಹ ವ್ಯಕ್ತಿ ಹಾನಿಯಾಗದೆ ಹಿಂದಿರುಗಿ ಬರುವುದಕ್ಕೆ ಸಾಧ್ಯ ಸಾಧ್ಯವಾಗುವುದಿಲ್ಲ. ಮಾತ ಕುಮಾರ ಸಣ್ಣವ ಎಂಬ ಹಾಗೆ ಕೆಳಗಿದ್ರೆ ನಾನು ಕಲಿಸ್ತೀರಪ್ಪ. ನಮ್ಮ ಪಕ್ಷದಲ್ಲಿರುವವರು ದುರ್ಬಲರಲ್ಲ, ನಮ್ಮ ಪಕ್ಷದಲ್ಲಿರುವವರು ಹೇಡಿಗಳಲ್ಲ. ಖಂಡಿತ ರಣಭೂಮಿಯಲ್ಲಿ ಪ್ರಾಣವನ್ನೇ ಸಮರ್ಪಿಸುವುದಕ್ಕೆ ಸಿದ್ಧರಾಗಿ ಬಂದಂತಹ ಪಟುಗಳು ಅವರೆಲ್ಲ ಹಿಂದಿರುಗಿ ಯಾಕಾಗಿ ವಾಸ್ತವಿಕ ಸತ್ಯ ಕಣ್ಣಿಗೆ ನಿತ್ಯವಾಗಿ ವಯಸ್ಸುತ್ತಾ ಇದೆ. ಅಲ್ಲಿ ಹೋಗುವ ಸಾಮಾನ್ಯರಲ್ಲಿ ರುದ್ರಾಂಶ ಸಹೋದರವಾಗಿರುವಂತಹ ಅಚ್ಯುತಾನಂದ ಒಂದು ಯುದ್ಧದಲ್ಲಿ ಅವರನ್ನು ಜಯಿಸುವುದು ಪಾಂಡವರ ವಾಶವನ್ನೇ ಹಗಲು ಇರುಳು ಆಲೋಚಿಸುತ್ತಾ ಇರುವಂತಹ ಕರ್ಣ ಅವರಿಗೆ ಸಾಮಾನ್ಯರು ಹೇಳು ಶಾಪದಿಂದಲೂ ಶರದಿಂದಲೂ ನಿಗ್ರಹಿಸಲು ಅರ್ಹತೆಯನ್ನು ಪಡೆದ ಗುರು ಸೇನಾಧ್ಯಕ್ಷರಾಗಿರುವಂತಹ ದ್ರೋಣಾಚಾರ್ಯರು ಕೈಯಲ್ಲಿ ಧನಸ್ಸನ್ನು ಹಿಡಿದು ರಣಭೂಮಿಯಲ್ಲಿ ವಿಜೃಂಭಿಸುವುದಕ್ಕೆ ಪ್ರಾರಂಭಿಸಿದೆ. ಪಿನಾಕವನ್ನು ಧರಿಸಿಕೊಂಡು ಪಿನಾಕಿಯ ಬಂದರೂ ಕೂಡ ಗೆಲ್ಲುವುದಕ್ಕೆ ಅಶಕ್ಯ ಎನ್ನುವಂತಹ ಮಾತು ಜನಜನಿತವಾಗಿ ಇವರೆಲ್ಲರೂ ಒಟ್ಟಾಗಿ ಚಕ್ರವ್ಯೂಹದಲ್ಲಿ ವಿಜೃಂಭಿಸುತ್ತಾ ಇದ್ದಾರೆ. ಅವರ ಮಧ್ಯಕ್ಕೆ ಆ ಹಸುಳೆಯಾಗಿರುವಂತಹ
ಚಿಂತಿಸಬೇಕಾಗಿಲ್ಲ. ರಭಸವಾಗಿ ನೀ ಸೋತ ನನಗೆ ಹಣ ಯಾರಿಗೆ ಸಾಧ್ಯ ಬೇಕು? ಕೌರವ ಸೇನೆಗಳು ಮುಗಿಸಿದೆ ಅವರನ್ನೊಂದು ನಾನು ಮಾಡ್ಬೇಡಪ್ಪ. ಅವರ ಮನಸ್ಸು ಎಷ್ಟು ಕಾಸಿಕೊಳ್ಳುವುದಕ್ಕಿಲ್ಲ. ಹೇಳಿ ಸುವರ್ಣಾವಕಾಶ ನನ್ನ ಪಾಲಿಗೆ ಪ್ರಾಪ್ತವಾಗಿದೆ. ಜನರಿಗರು ಹಣೆನ ಹೋದೆನಾದರೆ ಜಯ ಭಾವಿಗೆ ಒಂದು ಒಲಿದುಕೊಳ್ಳುವುದಕ್ಕೆ ಸಾಧ್ಯವೇ ಹೇಳಿದೆ? ಖಂಡಿತ ಹಾಗಾಗಬಾರದು. ನಮ್ಮ ಅಮ್ಮನಿಗೆ ವಿಷಯವನ್ನು ತಿಳಿಸುವುದರ ಮೂಲಕ ಮತ್ತೆ ರಾಜವ್ಯೂಹಕ್ಕೆ ಪ್ರವೇಶ ಮಾಡಬೇಕು. ಯಾವುದಕ್ಕೂ ಶಿಬಿರಕ್ಕೆ ನಡೆಯುತ್ತೇನೆ ನೋಡೋಣ.
ನಿನ್ನನ್ನು ಎದೆಗಾರಿಸಿ ಬೆನ್ನನ್ನು ನೇವರಿಸಿ ಶಿರವನ್ನು ಆಘಾಡಿಸಿದಾಗ ನನ್ನ ಚಿತ್ತ ಪಡೆದು ಹೆತ್ತ ತಾಯಿ ಪುತ್ರನ ನೆಚ್ಚಿನ ಮಕ್ಕಳಿಸಿದಾಗ ಸಂತೋಷಿದ್ದಾರೆ. ಕಂದ, ನಿನ್ನ ದಾರಿ ನಿರೀಕ್ಷೆಯಲ್ಲಿ ಇದ್ದವಳು ಅಭಿಮನ್ಯು ಕುಮಾರ್ ಇಲ್ಲಿದ್ದಾನೆ. ಒಮ್ಮೆ ಕಣ್ಣು ತುಂಬ ನೋಡ್ಬೇಕು, ಬಾಯಿ ತುಂಬ ಮಾತನಾಡಿಸ್ಬೇಕೆಂಬ ಆಸೆಯಲ್ಲಿ ಇದ್ದವಳು ನಾನು. ಆ ಹೊತ್ತಿಗೆ ನಿನ್ನ ಆಗಮನವಾಯಿತು. ಕಂದ, ನೀನು ಪ್ರಾಯಪ್ರಬುದ್ಧನಾಗಿರಬಹುದು, ಹೆಂಡತಿಯ ಗಂಡನಾಗಿ ಗೃಹಸ್ಥನಾಗಿರಬಹುದು, ಆದರೂ ನನ್ನ ದೃಷ್ಟಿಯಲ್ಲಿ ಇನ್ನೂ ಎಳೆಯ ಬಾಲಕರಂತೆ ಅಲ್ವೇ ಮಗನೇ? ಒಬ್ಬಾಗಿ ತಾಯಿಗೆ 10 ಮಂದಿ ಮಕ್ಕಳಿದ್ದಲ್ಲಿ ಅವ ಹಿರಿಯವ ಇವ ಕಿರಿಯವ ಹೀಗೆಂಬುದಾಗಿ ಭೇದ ಭಾವ ಇರಬಹುದು. ಒಬ್ಬರೇ ಮಗನಾದ್ದರಿಂದ ಅಂತಹ ಭೇದ ಭಾವ ಹುಟ್ಟುವುದಕ್ಕೆ ಸಾಧ್ಯವಿಲ್ಲ ಮಗನೇ. ಹೇಗೆ ಅದು? ನಿನ್ನ ಸಜ್ಜನಿಕೆಯ ಮಾತುಗಳು, ನಿನ್ನ ನುಡಿ, ನಿನ್ನ ನಡತೆ ಇದುವೇ ಕಾರಣ ಮಗನೇ. ಆದ್ರೆ ಕಂದ, ಇವತ್ತು ನಿನ್ನನ್ನು ಕಾಡುವಾಗ ವ್ಯತ್ಯಾಸವನ್ನು ಕಾಡ್ತಾ ಇದ್ದೇನೆ ನಾನು.
ಮಗನೇ ಅಭಿಮನ್ಯು, ಆ, ನಿನ್ನ ಈ ಸಿದ್ಧತೆಯನ್ನು ಕಾಣುವಾಗ ಆ, ಆ. ನನಗೆ ಆಶ್ಚರ್ಯವಾಯಿತು. ಏಕದೃಷ್ಟಿಯಿಂದ ನಮ್ಮನ್ನೇ ನೋಡ್ತಾ ಇದ್ದೀನಿ, ಗಮನಿಸ್ತಾ ಇದ್ದೀನಿ. ಸತ್ಯ ಮಗನೇ, ಏನು ಮಗಳು? ಈ ಮೊದಲು ಅಮ್ಮನ ಬಳಿಗೆ ಈ ರೀತಿಯಾಗಿ ನೀನು ಬಂದವನಲ್ಲ. ಖಂಡಿತ ಇಲ್ಲ. ಇವತ್ತು ವಿಶೇಷವಾದಂತಹ ಉತ್ತಮವಾದಂತಹ ಧನುಸನ್ನು ಕೈಯಲ್ಲಿ ಹಿಡಿದುಕೊಂಡಿದ್ದಿ. ಶಸ್ತ್ರಾಸ್ತ್ರಗಳಿಂದ ಕೂಡಿದಂತಹ ಬರ್ತಲಿಗೆ ಬೆನ್ನಲ್ಲಿ, ಆಹಾ. ಇಕ್ಕಟ್ಟಿನಲ್ಲಿ ಕಟಾರಿ, ಅವಚಿದ ಕವಚ, ಗಟ್ಟಿ ಜಂಗನವನ್ನು ಬಿಗಿದಟ್ಟುಕೊಂಡಿದ್ದಿ. ನನ್ನ ಅಮ್ಮ, ನಿನ್ನಲ್ಲಿ ಮಾತು ಕೇಳಬೇಕಾ? ಕೇಳಿ ಅಮ್ಮ. ಅಮ್ಮನ ಬಳಿಗೆ ಬರುವುದಕ್ಕೆ ಇದರ ಅಗತ್ಯ ಉಂಟೇ ಹೇಳು. ಖಂಡಿತ ಇಲ್ಲ. ಹಾಗೆ ನಿನ್ನ ಮುಖವನ್ನು ನೋಡಿದ್ರೆ ಹಾ. ಒಂದು ರೀತಿಯ ಉತ್ಸಾಹವು, ಒಂದು ರೀತಿಯ ಕೋಪವು ಯಾವುದೆಂಬುದೇ ವ್ಯಕ್ತವಾಗುತ್ತಾ ಇಲ್ಲ. ನಿನ್ನನ್ನು ನೋಡಿದಾಗ ಹಿಡಿದುಕೊಂಡಿದ್ದೇನೆ. ರಣಕ್ಷೇತ್ರಕ್ಕೆ ಹೋಗುವುದನ್ನು ಸ್ಪಷ್ಟವಾಯಿತು. ಯಾರನ್ನು ಯುದ್ಧ ಅಮ್ಮನಲ್ಲಿ ಹೇಳಿ ಆ ಬಳಿಕ ಹೋಗೋಣ. ಕೇಳು, ಸಮಾಧಾನವಿದೆ. ಏನು? ಮುಖದಲ್ಲಿ ಎಷ್ಟು ಕಾಣುತ್ತಾ ಇದೆ. ಉಲ್ಲಾಸಕ್ಕೆ ಸಂತೋಷಕ್ಕೆ ಕಾರಣಿದೆವು. ಅವರ ತಲೆಯನ್ನು ಚೆಂಡಾಡುವುದಕ್ಕೆ, ಅವರ ಸೇನೆಯನ್ನು ಸಾರುವುದಕ್ಕೆ ಒಂದು ಅವಕಾಶ ಪ್ರಾಪ್ತವಾಗಿದೆ. ಸಿಕ್ಕಿರುವಂತ ಈ ಅವಕಾಶವನ್ನು ವ್ಯಕ್ತ ಮಾಡುವುದಕ್ಕೆ ಅರ್ಥ ಉಂಟೆ ಅಮ್ಮ. ಅಂದ್ರೆ ಇದಕ್ಕೆಲ್ಲ ಕಾರಣ ನಾನು ಹೋಗುವುದಕ್ಕೆ ಸನ್ನಿವೇಶ ಒದಗಿಸಿದ್ದೆ ಗೊತ್ತೇ. ಇಂದು
ಭರವಸೆ ಸುಳ್ಳಾದಾಗ ಕೌರವ ಮೂದಲಿಸಿದನಂತೆ. ಹಾಗೆ ಮೂದಲಿಕೆಯ ಮಾತುಗಳನ್ನು ಆಡಿದಾಗ ಕಸಿಗೊಂಡ ದ್ರೋಣಾಚಾರ್ಯರು ಕೌರವನಿಗೆ ಭರವಸೆ ಹೇಳಿದ್ದಾರಂತೆ. ಏನಾದರೂ ಮಾಡಿ ಪಾಂಡವರನ್ನು ಗೆದ್ದೇ ಗೆಲ್ತೇನೆ, ಒಬ್ಬನನ್ನು ಹಿಡಿಯುತ್ತೇನೆ ಎಂಬ ಹಾಗೆ. ಅಮ್ಮ ಅದಕ್ಕೆ ಬೇಕಾಗಿ ವಿಶೇಷವಾಗಿರುವಂತಹ ಶಸ್ತ್ರವ್ಯೂಹ ರಚನೆ ಮಾಡಿದ್ದಾರಂತೆ. ಶಸ್ತ್ರವ್ಯೂಹವನ್ನು ರಚನೆ ಮಾಡಿದ್ದು ಮಾತ್ರ ಅಲ್ಲ, ಪಾಂಡವರಾಗಿರುವ ನಮಗೆ ಮುನಿಯುವುದಕ್ಕೆ ನಮಗೆ ಆಹ್ವಾನವನ್ನು ಕೊಟ್ಟು ವ್ಯೂಹವನ್ನು ಭೇದಿಸುವುದಕ್ಕೆ ಬೇಕಾಗಿ ನಮ್ಮವರೆಲ್ಲವರು ಸಾಗಿದರು. ಬರಿಗೈಯಲ್ಲೇ ಹಿಂದೆ ಬಂದಾಗ ನಮ್ಮ ದೊಡ್ಡಪ್ಪ ಚಿಂತೆಯಿಂದ ಯೋಚನೆ ಮಾಡುವಂತ ಆರಂಭಿಸಿದರು. ದ್ರೋಣಾಚಾರ್ಯರ ಕೊಟ್ಟಿರುವ ಆಹ್ವಾನ ಬುದ್ಧಿಯಾಗಿ ಹೋಯಿತಲ್ಲ, ವ್ಯಕ್ತವಾಯಿತಲ್ಲ ಎಂಬ ಹಾಗೆ ಕಂಗೆಟ್ಟಾಗ ಶಿಬಿರಕ್ಕೆ ನಾನೇ ಧಾವಿಸಿದೆ. ದೊಡ್ಡಪ್ಪನಲ್ಲಿ ಕಾಡಿದೆ ಹೇಳಿದೆ, ರಣವೀರ್ಯವನ್ನು ಪಡೆದುಕೊಂಡೆ. ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ, ಕೌರವರನ್ನು ಸಲಹುವುದಕ್ಕೆ ನಾನು ಹೊರಟು ನಿಂತವರಿದ್ದೇನೆ. ನೀನು
ಹೇಳ್ತಾರೆ ಯುದ್ಧವೆಂದಾಗ ನಿನ್ನಂತಹ ಯೋಧರು ಇನ್ನು ನಿಲ್ಲಬೇಕಾದ ಸ್ವಾಭಾವಿಕ ಮೃತ್ಯುವ ಸಂಯೋಗವನ್ನು ಮಾಡುತ್ತಿದ್ದರೂ ಕೂಡ ಯುದ್ಧ ಎಂಬ ಹೋಗಬೇಕಾದ ಕರ್ತವ್ಯ ಛತ್ರೆಯನ್ನು ನಾನು ತಿಳಿದ ವಿಚಾರ ಯಾಕೆ ವೀರ ಯೋಧನ ಧರ್ಮಪತ್ನಿ ನಾನು ಅಂತಹ ಪಾಕ ಮಹಾಶನ ಮಗ ಅಂತ ನೀನು ಇಂದು ಉತ್ಸಾಹದಿಂದ ಹೊರಟದಿದ್ರೆ ಖಂಡಿತ ತಪ್ಪಲ್ಲ ಮಗನೇ, ಖಂಡಿತ ತಪ್ಪಲ್ಲ. ಆದ್ರೆ ಮಗನೇ, ಮಿಕ್ಕವರಿಗೆ ಗಾಳಿಗೆ ಹೋಗುವುದಾದ್ರೆ ಖಂಡಿತ ನಿನ್ನನ್ನು ಹರಸಿ ಕಳುಹಿಸಿ ಕೊಡುತ್ತಾ ಇದ್ದೆ. ಆದ್ರೆ ಇಂದು ನೀನು ಹೊರಟಂತಹ ಕಾರ್ಯ ಚಕ್ರವ್ಯೂಹವನ್ನು ಭೇದಿಸುವುದಕ್ಕೆ ಸರಸದ ಆಟ ಎಂಬುದೇ ಭಾವಿಸಿದೆಯಾ ನೀನು? ಗೆಳೆಯರೊಂದಿಗೆ ಆಟ ಆಡುವಂತ ಆಟ ಎಂಬುದೇ ಭಾವಿಸಿದೆಯಾ ನೀನು? ಇನ್ನು ನಿನ್ನ ನಾನು ಕಳುಹಿಸಿಕೊಟ್ಟಿದ್ದಾನೆ ಹೇಗಾಗುತ್ತದಲ್ಲೆಯ? ನಿನ್ನನ್ನು ಆ ಮೃತ್ಯು ಮಂದಿರಕ್ಕೆ ನಾನು ತಳ್ಳಿದ ಹಾಗಾದರೆ ಮಗನೇ, ಆ ಮೃತ್ಯು ಮಂದಿರಕ್ಕೆ ತಳ್ಳಿದ ಹಾಗಾಯಿತು. ಆದ ಕಾರಣ ಹೇಳ್ತಾ ಇದ್ದೇನೆ, ನಾನು ತಿಳಿಸಿದ್ದೇನೆ. ನಾನು ಯುದ್ಧ ಹಿಂದಕ್ಕೆ ಸರಿದರೆ ಹೊರಗೆ ನನ್ನ ಗೆಳೆಯರು ನಗಲಿಕ್ಕಿರುವೆ. ಒಂದೇ ತಾನೇ ಭೀಷ್ಮಾಚಾರ್ಯರು ನಮ್ಮ ಬೆನ್ನು ತಟ್ಟಿ ಹೊಗಳಿದ್ದಾರೆ. ಹಾಗಿದ್ರೆ ಅವರ ಮಾತು ನಿಶ್ಚಯಿಸೇವಾ? ಯೋಚಿಸಬೇಕಾಗಿಲ್ಲ. ಮುಡಿಯಾಗಿ
ಪದವನ್ನೇ ಮುಂದುವರಿಸ್ತಾ ಇದ್ದೆ. ಇಂದು ನನಗೆ ಹೋಗಲೇಬೇಕೆಂಬ ಇಂತಹ ಅವಕಾಶ ಮತ್ತೆ ಸಿಕ್ಕುವುದಕ್ಕೆ ಉಂಟೆ? ಹಠ ಮಾಡ್ತಿ ಹೋಗ್ತೇನೆ ಎಂಬುದಾಗಿ. ಹೌದಾ? ಹೋದಂತ ಪರಿಸ್ಥಿತಿ ಅಲ್ಲಿ ಏನಾಗ್ತದೆ ಎಂಬುದಾಗಿ ಚೆನ್ನಾಗಿ ಬಲ್ಲೆ ಮಗನೇ, ನಾನು ಚೆನ್ನಾಗಿ ಬಲ್ಲೆ. ತಾಯಿಯ ಬಳಿಯಿಂದ ಹಾಗೆ ಅಂತ ನೀವೇ ಹೇಳ್ತಾ ಇಲ್ಲ, ವಿರುದ್ಧ ಕೇಳ್ತಾ ಇಲ್ಲ. ಅಮ್ಮ ನಾನು ಸತ್ಯ ಮಾಡಿದ್ರೆ ಹೊರಟ ಬಳಿಗೆ ನೇಸಿ ಒಲೆಯುವುದಿದ್ರೆ ತಪ್ಪಿಸುವುದಕ್ಕೆ ಭಗವಂತನಿಗೂ ಕೂಡ ಸಾಧ್ಯವೇವಾ? ನನ್ನೊಬ್ಬನ ಪ್ರಾಣದಿಂದ ಹೊರಟ ಬಳಿಗೆ ರಕ್ಷಣೆ ಸಿಗುತ್ತದೆ, ಜಯ ಸಿಗುತ್ತದೆ ಎನ್ನುವಾಗ ನಾನು ಯಾಕಪ್ಪ ಹಿಂದನಿಬೇಕು? ಅಲ್ಲೇ ಇದನ್ನೆಲ್ಲ ತಿಳಿದಂತಹ ನಾನು ನಿನ್ನನ್ನು ಹಾಕಿ ಕಳಿಸಿಕೊಟ್ಟೆಂದಾದ್ರೆ ಮಹಾಶಿವರು ಸಪ್ತಕರಲ್ಲಿ ಕಾಡಕ್ಕೆ ಹೊರಟು ಹೋಗಿದ್ದಾರೆ. ಮರಳಿ ಬಂದು ನನ್ನಲ್ಲಿ ಕೇಳ್ತಾರೆ, ಹುಡುಗ ಅಭಿಮನ್ಯು ಎಲ್ಲಿದ್ದಾನೆ ಅಂತ ಕೇಳಿದ್ರೆ ನಿನ್ನ ಅಪ್ಪನಿಗೆ ನಾನು ಏನು ಉತ್ತರ ಕೊಡ್ಬೇಕು ಮಗನ, ಏನು ಉತ್ತರ ಕೊಡ್ಬೇಕು? ಹೋಗಿದ್ದಾರೆ ಅಂತ ಹೇಳಿ ಈ ಕೆಲವೇ ಬಂದೇ ಬರ್ತಾರೆ ಅಂತ ಹೇಳಿ ಮಾತನ್ನು ಹೇಳಿ ಸಮಾಧಾನ ಪಡಿಸಬಹುದು. ಮಗನೇ, ಅಮ್ಮ ಹೆತ್ತದ್ದು ನಾನಾದ್ರೂ ಸಾಕಿ ಸಲಹೆ ಆ ದ್ರೌಪದಿ ನನ್ನ ಬಳಿಗೆ ಬಂದು ಸುಭದ್ರ ಹುಡುಗನಲ್ಲಿ ಎಂಬುದನ್ನು ಕೇಳಿದ್ರೆ ಅವ್ರು ಯಾವ ರೀತಿ ಉತ್ತರ ಕೊಡಬೇಕು? ದೊಡ್ಡವರಿಗೆ ಒಂದೇ ಮಾತಿನಿಂದ ಹೇಳಿ ದೊಡ್ಡ ಪಾಂಡವರು ತಲೆ ಸಮಾನಕ್ಕೆ ಹೋಗಿದ್ದಾರೆ ಅಂತ ಹೇಳಿ ಯಾವ ರೀತಿಯಾಗಿ ಉತ್ತರ ಕೊಡಬೇಕು? ಸಂತೋಷ ಪಡ್ತಾ ಇಲ್ಲ ಬಾಬು. ಅಮ್ಮ ಹೆಂಡತಿ ಉತ್ತಾರೆ ಅವಳು ನನ್ನಲ್ಲಿ ಬಂದು ಅತ್ತೆ ಪತಿದೇವರು ಎಲ್ಲಿದ್ದಾರೆ ಅಂತ ನನ್ನಲ್ಲಿ ಕೇಳಿದೆ. ನಿನ್ನ ಹೆಂಡತಿಗೆ ನಾನು ಯಾವ ನಾಲಿಗೆ ಉತ್ತರ ಕೊಡಬೇಕು ಮಗನೇ, ಏನು ಹೇಳಿ ಸಮಾಧಾನ ಪಡಿಸಬೇಕು ನಾನು? ಅಖಂಡವಾಗಿರುವ ಶ್ರೀಯನ್ನು ನಡೆಸುವುದಕ್ಕೆ ನಿನ್ನ ಗಂಡ ಹೋಗಿದ್ದಾನೆ, ಈ ತಕ್ಷಣ ನಡೆಸಿದಕ್ಕೆ ಬರ್ತಾನೆ ಅಂತ ಹೇಳಿ ಈ ರೀತಿಯಾಗಿ ಉತ್ತರ ಕೊಡಬೇಕು. ಹೌದು ಅಮ್ಮ 9 ತಿಂಗಳು ಹೊತ್ತು 10ನೇ ತಿಂಗಳಲ್ಲಿ ಪ್ರಪಂಚದ ಬೆಳಕನ್ನು ತೋರಿಸಿದಂತಹ ನಾನು ಈ ಹೆತ್ತ ಕರುಳು ನೀನು ಮಾಡಿದಂತಹ ವಿಚಾರ ತಿಳಿದು ಹೇಗೆ ಸಹಿಸಲಿ ಮಗನೇ, ಹೇಗೆ ಸಹಿಸಲಿ? ನೀವು ಯೋಚನೆ ಮಾಡಬೇಕಾಗಿಲ್ಲವಮ್ಮ. 16 ಮಂದಿ ಅರಸ ಮಕ್ಕಳು ಬಂದು ಹೊರಟವರಿಗೆ ಸಹಕಾರ ಮಾಡ್ತಾ ಇದ್ದಾರೆ. ಅವರಿಗೆ ತಂದೆ ತಾಯಿಯರಿದೆ, ಅವರಿಗೆ ಭೂಮಿ ಹೊಡೆದು ಮೇಲೆ ಬಂದವರೇ, ಅವರಿಗೂ ಹೆಂಡತಿ ಮಕ್ಕಳು ತಂದೆ ತಾಯಿಯರಿಂದ ಸಂಸಾರ ಇದೆ. ಆದರೂ ಯಾಕೆ ಬಂದಿದ್ದಾರೆ? ಧರ್ಮ ರಕ್ಷಣೆ ಮಾಡುವುದಕ್ಕೆ ಬಂದಿದ್ದಾರೆ, ಧರ್ಮಕ್ಕೆ ಜಯ ಒದಗಿಸಬೇಕು ಅನ್ನೋ ದೃಷ್ಟಿಯಿಂದ ಬಂದಿದ್ದಾರಮ್ಮ. ಹೋಗಲೇಬೇಕಮ್ಮ, ಹೋಗ್ಲೇಬೇಕು. ಹರಸಿ ಕಲಿಸಿ ಮಗನನ್ನು. ನೀವು ಹೋಗುವುದಕ್ಕಿಂತ ಮೊದಲು ನಿನ್ನ ಹೆತ್ತ ತಾಯಿಗೆ ಒಂದು ಉಪಕಾರ ಮಾಡಬಹುದು. ನಿಮ್ಮ ಋಣವನ್ನು ತೀರಿಸಲಿಕ್ಕೆ ನನ್ನಿಂದ ಸಾಧ್ಯವೇ? ನಾನು ನೀವು ಕೇಳ್ತಾ ಇದ್ದಕ್ಕೆ ಹೇಳ್ತಾ ಇದ್ದೆ. ಹೇಳಿ, ಒಂದು ಭಾಷೆ ಇರುತ್ತೆ ಅರ್ಥವಾಗಿರುವ ವೈದಿಕರ ತಲೆಯನ್ನು ಕಡಿಯುವುದಕ್ಕೆ. ಈ ಹೊತ್ತಿನಲ್ಲಿ ನಿನ್ನ ವಿರೋಧ ಸ್ಥಾನದಲ್ಲಿ ಆದ ಕಾರಣ ರಣಕ್ಷೇತ್ರಕ್ಕೆ ಹೋಗುವುದಕ್ಕಿಂತ ಮೊದಲು ಆ ಕಟಾರಿಯಿಂದ ನನ್ನ ಶಿರವನ್ನು ಕಡಿದು ನೀವು ಯಾರು? ನಿಮ್ಮ ಯೋಗ್ಯತೆ ಏನು?
ಅರಸರಾಗಿರುವಂತಹ ಆ ಮಹಾಶಯ ವೀರನ ಬಳಿ ಬ್ರಹ್ಮಾಂಡವನ್ನು ವಯಸ್ಸರಾಗಿರುವ ಹರಿಯ ತಂಗಿ ಕೃಷ್ಣ ಪರಮಾತ್ಮನ ತಂಗಿಯಾಗಿದ್ದಂತಹ ನೀವು ಮಾಡಬೇಕಾದೇನು ಋಣವನ್ನು ನೇಸಿ ಪಾಂಡವರಿಗೆ ಸಿರಿಯನ್ನು ಒದಗಿಸಿ ಬಾಯಮ್ಮ ಹಾಗೆ ಹರಸಿ ಕಳುಹಿಸಬೇಕಾಗಿತ್ತು. ಮೊದಲಾಗಿ ಯುದ್ಧಕ್ಕೆ ಹೋಗುವಂತಾದ ಮೇಲೆ ಕುಮಾರನಿಗೆ ತಲೆಯುಡುತ್ತಾ ಇದ್ದೀರಿ. ಮಗಳೇ ಸತ್ರೇಂದ್ರನಿಗೆ ನೀವು ಎಂಬ ಹಾಗೆ ಅಳುತ್ತಾ ಇದ್ದೀರಿ. ನೀವು ಅಳುವುದರ ಅಗತ್ಯವಿದೆ ಅಮ್ಮ. ನೀವು ಅಳುವಾಗ ಧೈರ್ಯ ತಂದುಕೊಳ್ಬೇಕು. ಅಮ್ಮ ನಿರೀಕ್ಷೆ ಇತ್ತು. ಆದ್ರೆ ನನ್ನ ನಿರೀಕ್ಷೆ ಖುಷಿಯಾಗುತ್ತಾ ಇದೆ. ಉಭಯ ಕಣ್ಣುಗಳಿಂದ ಕಪ್ಪಲಿಯ ಕೋಡಿ ಧಾರಾಕಾರವಾಗಿ ಸ್ಪರ್ಶವಾಗುತ್ತಾ ಇದೆ. ಸೆರಗಿನ ಚಿನ್ನ ನಿಮ್ಮ ಕಣ್ಣೀರು ಇರುತ್ತಾ ಇದ್ದೇನೆ. ನನ್ನನ್ನು ಕಳುಹಿಸಿಕೊಳ್ಳಿಯಮ್ಮ. ನಾನನ್ನು ಹೋಗದೇ ಇದ್ದೆ ನಮ್ಮ ದೊಡ್ಡ ಪರಮಾತ್ಮ ಉಳಿಸಿದ ಹಾಗೆ ಆಗುವುದಿಲ್ಲ. ಮಾನ ಮರ್ಯಾದೆ ಅನ್ನೋ ಸೂರ್ಯಾಗುತ್ತಾ ಇದೆ. ನಮ್ಮ ಮನ ಕೆಲಸೇ ಎತ್ತುತ್ತಾ ಇದೆ. ಅದಕ್ಕಾಗಿ ನಾನು ಹೋಗ್ಬೇಕಾಗಿದೆ, ಹೋಗಲೇಬೇಕಾಗಿದೆ. ಅಲ್ಲಿ ಕಳುಹಿಸಿಕೊಡಿ ಅಮ್ಮ, ಕಳುಹಿಸಿಕೊಡಿ. ಕಳುಹಿಸಿಕೊಡುವುದಿಲ್ಲ ನೀವು, ನೀವು ಕಳುಹಿಸಿಕೊಡುವುದಿಲ್ಲ ಎಂಬ ಹಾಗೆ ಅದಕ್ಕಾಗಿ ಅವನು ಸಿದ್ಧನಾಗಿ ಬಂದಿದ್ದೇನೆ. ನೀವು ನಿಂತಿರುವಂತಹ ಭೂಮಿ ಪುಣ್ಯಭೂಮಿ, ಪುಣ್ಯ ಭೂಮಿಯ ಒಳಗಡೆ ನೀವು ನಿಂತಿದ್ದೀರಿ. ಅದು ನಿಮ್ಮ ಪಾದ ಧೂಳಿ ಮಹಾಪ್ರಸಾದ ಎಂಬ ಹಾಗೆ ತಿಳಿದು ನೆತ್ತಿಯ ಮೇಲೆ ಆ ಪಾದದ ಧೂಳನ್ನು ಧರಿಸಿಕೊಳ್ಳುವುದರ ಮೂಲಕ ಮಹಾಪ್ರಸಾದ ಎಂಬ ಹಾಗೆ ತಿಳಿದು ರಣಕ್ಷೇತ್ರಕ್ಕೆ ನಾನು ಹೋಗ್ತಾ ಇದ್ದೇನೆ. ಹೋಗಿ ಬರ್ತೇನೆ, ಹೋಗಿ ಬರ್ತೇನೆ, ಹೋಗಿ ಬರ್ತೇನೆ, ಹೋಗಿ ಬರ್ತೇನೆ.
ಅಂತಹ ಗಣಮಹಿಮ ನಮ್ಮ ಅಪ್ಪ ಅವರ ಮಗನಾಗಿ ಹುಟ್ಟಿಕೊಂಡ ಅಭಿಮನ್ಯು ನಾನು ಧನ್ಯ ಏನು ಅವನಿಗೆ ಅನುಮತಿಯನ್ನು ಬಿಡುವಂತಹ ಯೋಗ ಸುಯೋಗ ನನ್ನ ಪಾಲಿಗೆ ಬಂದಿಲ್ಲ. ಆ ಕಡೆ ಯುದ್ಧಕ್ಕಾಗಿ ಸಾಗಿದ್ದಾರೆ. ಯುದ್ಧದಲ್ಲಿ ಅವರಿಗೆ ನಮಸ್ಕರಿಸಿಕೊಂಡೆ. ದೊಡ್ಡಪ್ಪ ಶತಕದ ತಾಳಿ ಭೀಮಸೇನ ಅವನಿಗೂ ಅಪ್ಪಣೆ ಬದ್ಧವಾಗಿದೆ. ಒಂದೇ ಇತ್ತು ಯುದ್ಧವನ್ನು ಮಾಡಿದ್ದಾರೆ ಗೆಲ್ಲುವುದಕ್ಕೆ ಸಾಧ್ಯವಿಲ್ಲವಂತೆ. ನಮ್ಮ ಸಹದೇವರು ಚಿಕ್ಕಪ್ಪನಿಗೆ ಅವರಿಗೂ ಶಿರವನ್ನು ಬಾಗಿ ನಮಸ್ಕಾರ ಮಾಡಿ ಯುದ್ಧದಲ್ಲಿ ಗೆದ್ದು ಬಂದೆ ಎಂದಾಗಿದ್ದರೆ ಬ್ರಾಹ್ಮಣೋತ್ತಮರಿಗೆ ಕೈ ತುಂಬುವ ದಕ್ಷಿಣೆಯನ್ನು ಕೊಡುವುದಕ್ಕಿದ್ದೇನೆ. ಕೃಷ್ಣಾಮ ಭೋಜನವನ್ನು ಗುಣಪಡಿಸುವುದಕ್ಕಿದ್ದೇನೆ. ಬ್ರಾಹ್ಮಣೋತ್ತಮರಿಗೆ ಇಲ್ಲಿಂದಲೇ ಶಿರವನ್ನು ಬಾಗಿ ಅದು ಹರಕೆಯನ್ನು ಹೊತ್ತುಕೊಂಡವನಿದ್ದೇನೆ. ಸಾರಥಿ ಅಭಿಮನ್ಯು ನಮಸ್ಕರಿಸಿಕೊಡ್ತಾ ಇದ್ದೇನೆ. ಕ್ಷೇತ್ರದ ಮುಂಭಾಗ ಕಾಣಬಾರದೆ ಕೌರವರ ಸೇನೆಯನ್ನು ಸಾಗರೋಪಾದಿಯಲ್ಲಿ ಕಾಣುತ್ತಿದೆ. ಅಯ್ಯ, ನಾವು ಬಂದ ವಿಫಲವಾಗಿ ನನಗೆ ಭಾಸವಾಗುತ್ತಿದೆ. ಇದು ಹೇಗಾಯಿತು ಬಲ್ಲಯ್ಯ? ಇನ್ನೊಮ್ಮೆ ಮುಂಭಾಗ ತನ್ನ ಕೊರಗಿನ ಸಾಮರ್ಥ್ಯವನ್ನು ತಿಳಿಯದೆ ದೊಡ್ಡದಾದ ಪರ್ವತವನ್ನು ಎತ್ತಲು ಹೋಗಿ ಕೊರಗಿನ ಶಕ್ತಿಯನ್ನು ಕಳೆದುಕೊಂಡನಂತೆ. ಹಾಗಾಯಿತು ನಮ್ಮ ಕತೆ. ಅಯ್ಯ, ಮಲಗಿರುವ ಹುಲಿಯನ್ನು ಎಬ್ಬಿಸುವುದು ಸಾಧ್ಯವಲ್ಲ. ಆದ್ದರಿಂದ ಬಂದ ಕಾರ್ಯಕ್ಕೆ ಸುಂಕವಿಲ್ಲವೆಂದು ಮಾಡಬೇಕಾಗಿಲ್ಲ.
ಅಂದ ನಾನು ಭ್ರಮಿಸಿದೆ. ಯಾಕಂದ್ರೆ ಗುರುಕುಲ ಚೂಡಾವಣಿ ನಮ್ಮ ಯಜಮಾನ ನಿನಗೆ ನೀತಿಯ ಮಾತುಗಳನ್ನು ಹೇಳಲು ಕೇಳ್ತಾ ಇದ್ದೆ ನಾನು. ಯಾಕೆ ನಿನ್ನ ಕಳಿಸುವಂತಹ ಉಪಾಯ ಮಾಡಿದ್ದ, ಅದಕ್ಕೆ ನೀನು ಸೋಲಿಲ್ಲ, ಅದಕ್ಕೆ ನೀನು ಪ್ರತಿಯಾಗಿ ಅವರನ್ನು ಕಟ್ಟುವುದರ ಮುಂದೆ ಅಂತಾದ್ರೆ ಶಹಬಾಸ್
ನೀನು ಪಾರ್ಥಕುಮಾರ ಅಭಿಮನ್ಯು ಅಲ್ಲಿ ಇಲ್ಲಿ ಆಡಿ ಓಡಿ ಮಾಡ್ತಿದ್ದನ್ನು ನಾನು ನೋಡಿದ್ದೆ. ಆದ್ರೆ ಇಂತಹ ರಣಕ್ಷೇತ್ರಕ್ಕೆ ಬರುವಂತಹ ಧೈರ್ಯ ಮಾಡಿದೆಯಲ್ಲ, ಅಕಾಲ ಅಂತ ಹೇಳಿದ್ರೆ ನಾನು ಅದನ್ನೇ ಸಿಡಿಲು ಬಡಿದಂತೆ, ಸುಂದರ ಗಾಳಿ ಬೀಸಿದಂತೆ, ಕೋಲ್ ಮಿಂಚು ಹೊಡೆದಂತೆ ಒಂದೇ ಸವನೆ ಕುರುಕ್ಷೇತ್ರಕ್ಕೆ ಧುಮುಕಿ ಅದನ್ನು ನನ್ನ ನಿಯೋಜಿಸಲ್ಪಟ್ಟಂತಹ ಈ ಚಕ್ರವ್ಯೂಹವನ್ನು ಚಾಲಾಹಾರಿ ಮಾಡಿದಂತಾದರೆ ಮುಂದೆ ನೀನು ಏನು ಮಾಡ್ತಿ ಎನ್ನುವುದು ಪ್ರಶ್ನಾರ್ಥಕವಾಗಿದೆ. ಹಾಗಂತ ಏನು ಮಾಡುವುದಕ್ಕೂ ಆಗುದಿಲ್ಲ. ಯಾಕಂದ್ರೆ ರಾಜಕೀಯ ಮುತ್ಸದ್ದಿಯಾದಂತಹ ಗೌರವೇಶ್ವರ ಅವನು ನಂಬಿದಂತಹ ಸೇನಾಧಿಪತಿಯಾದಂತಹ ದ್ರೋಣಾಚಾರ್ಯ ನಾ ವಿರುದ್ಧ ನಿನ್ನಂತವರಿಂದ ಏನು ಮಾಡೋದಕ್ಕೆ ಸಾಧ್ಯ? ಒಂದು ವೇಳೆ ಮಗನೇ ನಿನಗೆ ಭವಿಷ್ಯ ಉಂಟು ಅಂತಾದ್ರೆ ಸ್ವಲ್ಪ ಸಮಯ ಕಳೆದ ಮೇಲೆ ಇಂತಹ ಆಟ ಏನಾದ್ರೂ ನೀನು ಮಾಡಬಹುದು. ಅದಕ್ಕಿಂತಲೂ ಪ್ರತಿಯಾಗಿ ಈಗಲೇ ಮಾಡಬೇಕು ಅಂತ ಮುಂದಕ್ಕಿದ್ರೆ ನೀನು ಸಣ್ಣವ. ಸಣ್ಣ ಮಕ್ಕಳು ಮಾಡಿರುವ ಕಾರ್ಯವನ್ನು ನೆನಪಿಸಿಕೊಳ್ಬೇಕಾಗುತ್ತದೆ. ಮಕ್ಕಳು ಏನು ಕಾರ್ಯ ಮಾಡ್ತಾರೆ? ಹುಟ್ಟಿದ 7 ದಿನದಲ್ಲಿ ಕೀರಿದ್ದಾನಂತೆ ಷಣ್ಮುಖ ದೇವರ ಮಗು. ಅದು ಬಹಳ ಹಿಂದೆ ಆಯ್ತು. ಹೌದು, ಮತ್ತೊಂದು ಕಥೆಯನ್ನು ಹೇಳ್ತಾ ಇದ್ದೇನೆ. ಹೇಳು. ಮನ್ಮಥ ಶಂಬರನೆಂದು ಅಸುರನನ್ನು ಅಗ್ರಗಣ್ಯನಾಗಿ ಬೆರೆದಿದ್ದಾನೆ. ಕಥೆ ಸುಳ್ಳ? ಅದಲ್ಲ, ಈ ಕೆಲವು ಹುಡುಗರಿಗೆ ಯಾವ ಕಥೆಯನ್ನು ಓದಿ ಓದಿ ಮನದಟ್ಟು ಮಾಡ್ಬೇಕು ಅಂತ ಅನುಭವ ಮಾಡಿಕೊಳ್ಳುವ ಮನಸ್ಸಿರ್ತದೆಯೋ ಅದಕ್ಕೆ ಅನುಗುಣವಾದನ್ನು ನಾನು ಮಾಡಬೇಕಿದ್ರೆ ಏನು ಭಾವನೆ ಉಂಟಾಗ್ತದೆ. ನೀನು ಗ್ರಹಿಸಿದ್ದು ಹಾಗೆ. ನೀನೇನು ಷಣ್ಮುಖನ, ನೀನೇನು ಮನ್ಮಥನ, ನಾನೇನು ತಾರಕನ, ನಾನು ಶಂಬರನ. ಮಾತಿಗೆ ಮಾತು ಉತ್ತರ ಪಟ್ಟ ಜಾಗ್ರತೆ. ಅಧಿಕ ಪ್ರಸಂಗಿಗಳು, ಶುದ್ಧ ಅಧಿಕ ಪ್ರಸಂಗಿಗಳು. ಎಲ್ಲಿ ಮಾತನಾಡ್ಬೇಕು ಅಲ್ಲಿ ಮಾತನಾಡೋದಲ್ಲ, ಎಲ್ಲಿ ಸುಮ್ಮನಿರ್ಬೇಕಾದ್ರೆ ಸುಮ್ಮನಿರ್ಬಲ್ಲ. ನನಗೆ ಇಂಥದ್ದೊಂದು ಪರಿಸ್ಥಿತಿ ಬಂದಿದ್ದು ರಾಜ ಮತ್ತೆ ಏನಂತೇಳಿ ಇಲ್ಲಿ ಹಿಡಿದು ಹೇಗೆ ನಾನಿದು ಬೆರಳು ಹೋಯ್ತು. ಬೆರಳು ಸುಮ್ಮನೆ ಹೋಗ್ಲಿಲ್ಲ ನೋಡಿ, ಒಂದು ಗಾದೆ ನೆನಪಾಯಿತು ನನಗೆ. ಮಾಡಿದ್ದು ನಾವು ಮಾರಾಯ ಹಿಂದೆ ಇವನ ಅಪ್ಪ ಅರ್ಜುನ ಅವ ಭುವನೈಕ ವೀರನಾಗಬೇಕಾದಂತಹ ಕನಸು ನನ್ನದು. ಅವನಿಗೆ ಅಡ್ಡಿಯಾಗಿ ಆ ಬೇಡ ಏಕಲವ್ಯ ಕಾಣಿಸಿಕೊಂಡ ಕಾಲಕ್ಕೆ ಕಣ್ಣೀರು ಸುರಿಸಿ ಕೇಳಿಕೊಂಡ ಗುರುಗಳೇ, ನಾನು ನಿನಗೆ ಬೇಡವೇ, ನನ್ನನ್ನು ಉದ್ಧಾರ ಮಾಡುವುದಿಲ್ಲ ಅಂತ ಕೇಳಿದಕ್ಕೆ ಅನುಗುಣವಾಗಿ ಅರ್ಜುನ ಮಾತ್ರ ಉಳಿಬೇಕು ಎನ್ನುವ ಮನಸ್ಸಿನಿಂದ ಆ ಏಕಲವ್ಯ ಗುರುದಕ್ಷಿಣೆಯಾಗಿ ಏನು ಕೊಡಬೇಕು ಗುರುಗಳೇ ಅಂತ ಕೇಳಿದಾಗ, ನಿನ್ನ ಹೆಬ್ಬೆರಳನ್ನೇ ಕೊಡು ಮಗನೇ ಅಂತ ಕೇಳಿದಕ್ಕೆ ಕಾಣಿಕೆಯಾಗಿ ಕೊಟ್ಟನಲ್ಲ. ನಿಷ್ಕಲ್ಮಶವಾದಂತಹ ಹೃದಯ ಅವನದು. ಆಗ ಅವನ ಬಾಳಿಗೆ ನಾನು ವಂಚನೆಯನ್ನು ಮಾಡಿದೆ ನೋಡಿ. ತಲೆಯ ನೀರು ತಲೆಗೆದ ನೀರು ಕಾಲಿಗೆ ಬೀಳಬೇಕು ಬೇಡ, ಅದಕ್ಕಾಗಿ ಅಲ್ಲಿ ಅವನ ಬೆರಳು ಹೋಯಿತು, ಇಲ್ಲಿ ನನ್ನ ಬೆರಳು ಹೋಯ್ತು. ಬೀಳಿಲ್ಲ, ಗಾಯ ಅದು ಮಾತ್ರ. ಇದಕ್ಕೆ ಸ್ವಲ್ಪ ಹೊತ್ತು ಬೇಕು ಸುಧಾರಿಸಿಕೊಳ್ಳೋದಕ್ಕೆ. ಒಂದು ಕೆಲಸ ಮಾಡುವ, ಈ ಬಾಣದ ರುಚಿ ಹೇಗಿದೆ ಅಭಿಮನ್ಯುನದು ಅಂತ ತಿಳಿಬೇಕಾದವರು ಕೆಲವು ಮಂದಿ ಹೇಳಿದ್ದಾರೆ ನಮ್ಮಲ್ಲಿ. ಅವರಿಗೆಲ್ಲ ಇವರ ಯುದ್ಧದ ಸಾಮರ್ಥ್ಯವನ್ನು ತೋರ್ಪಡಿಸಿಕೊಂಡು ಅನುಕೂಲವಾಗುವುದು ಇದು. ಏ ಕರ್ಣ, ಎಲ್ಲಿದ್ಯಪ್ಪ ನೀನು? ಅದೇ ಜೊತೆಯಾಗಿದ್ದಿ, ಯುದ್ಧವನ್ನು ನೋಡಿದ್ಯಲ್ಲ, ಅಭಿಮನ್ಯುನ ಯುದ್ಧ ಮುಂದುವರಿತಾ
ಇದೆ. ಹೌದು. ನನಗೆ ಈಗೊಂದು ತೊಂದರೆ ಉಂಟು. ಏನಾಗಿದೆ? ಬೇರೆ ನೋಡು, ಹಾ. ಹೊತ್ತು ಮಧ್ಯಾಹ್ನ. ನಿಜ. ಈ ಮಧ್ಯಾಹ್ನದ ಹೊತ್ತಿನಲ್ಲಿ ನಾವು ಬ್ರಾಹ್ಮಣರು ನಮಗೊಂದು ಆಚಾರ ಕ್ರಮ ಅಂತ ಇದೆ. ಹೌದು. ಅದನ್ನು ಬಿಡ್ಲಿಕ್ಕಾಗುದಿಲ್ಲ ಹಾ. ಅಲ್ವಾ? ಹೌದು. ತ್ರಿಕಾಲಗಳಲ್ಲಿ ಹಾಗೆ ನಾವು ಮಾಡ್ತೇವೆ. ಸಂಧ್ಯಾ ವಂದನೆ, ದೇವರ ನಾಮಸ್ಮರಣೆ ಹೌದು. ಇತ್ಯಾದಿಗಳನ್ನು ಪೂರೈಸಿಕೊಂಡು ಮತ್ತೆ ಕಾರ್ಯಕ್ಷೇತ್ರಕ್ಕೆ ಬರುವುದು. ನಿಜ. ನಾನು ಸಂಧ್ಯಾ ವಂದನೆಯನ್ನು ಪೂರೈಸಿ ಬರುವಲ್ಲಿವರೆಗೆ ಹಾ. ನೀನು ಯುದ್ಧವನ್ನು ಮುಂದುವರಿಸು. ಮುಂದೆ ಏನು ಅಂತ ನಾನು ಹೇಳ್ತೇನೆ. ಹಾಗೆ. ನಾನು ಹೀಗೆ ಮಾಡ್ತೇನೆ ಅಂತಹ ಧೈರ್ಯಕ್ಕೆ ನಾಡಿಯೂ ಪ್ರಕರಣದಲ್ಲಿ ಹೀಗೆ ಕೈಗೂಡಿ ಬಂತಲ್ಲ, ಏನು ಮಾಡುವುದು? ಗುಣಕ್ಕೆ ಮತ್ಸರವಿಲ್ಲ. ಪ್ರಾಯ ಸಣ್ಣದಾಗಿರ್ಬೋದು, ಆದ್ರೆ ಅವರ ಯೋಗ್ಯತೆ ಅಪಾರವಾದ್ದು. ಅಂತ ಅಭಿಮನ್ಯು ರಣಕ್ಷೇತ್ರದಲ್ಲಿ ಅದು ನಮ್ಮ ವಿರೋಧಿ ಸ್ಥಾನದಲ್ಲಿ ಹೋರಾಡ್ತಾ ಇದ್ದಾರೆ ಅಂತಾದ್ರೆ ಈ ರೀತಿಯನ್ನು ಕಾಳಗವನ್ನು ಮುಂದುವರಿದರೆ ನಮಗೆ ಜಯವನ್ನು ಪಡೆಯುವುದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಏನು ಮಾಡುವುದು? ಏನಾದ್ರೂ ಮಾಡಬೇಕು. ಜಯವನ್ನು ತಂದು ಕೊಡ್ತೇನೆ ಅಂತ ಆಶ್ವಾಸನೆ ಕೊಟ್ಟದಕ್ಕೆ ಸರಿಯಾಗಿ ನಾನು ಕಾರ್ಯವನ್ನು ಮುಂದುವರಿಸಬೇಕು ಅಂತ ಇದ್ರೆ ಒಂದು ಉಪಾಯವನ್ನು ಮಾಡೋಣ. ಕರ್ಣ, ಕಾರ್ಯ ಕೆಡುತ್ತದೋ ಅಂತ ನನಗೂ ಹೆದರಿಕೆ ಉಂಟಾಗಿದೆ. ಕಾರಣವೇನು ಬಲ್ಲಯ್ಯ? ನೀನು ಅಭಿಮನ್ಯುವನ್ನು ಸರಿಯಾಗಿ ನೋಡಿದವ, ಅವನಲ್ಲಿ ಯುದ್ಧವನ್ನು ಮಾಡಿದವ, ಗುಣಕ್ಕೆ ಮತ್ಸರವಿಲ್ಲ ಅಂತ ಒಬ್ಬ ವೀರನಾದಂತಹ ಯೋಧ ನಮ್ಮ ಪಕ್ಷದಲ್ಲಿ ಇರ್ತಿದ್ರೆ ಯುದ್ಧ ಇಷ್ಟೊತ್ತಿಗೆ ಮುಕ್ತಾಯವಾಗ್ತಿತ್ತು, ಜಯ ನಮಗೆ ಬರ್ತಿತ್ತು. ಒಂದು ಕೆಲಸ ಮಾಡೋಣ. ಹೇಳಿದ ಅವಧಿಯಲ್ಲಿ ನಾವು ಸಾಧಿಸಿ ಆತನಿಗೆ ಕೊನೆಗಾಲವನ್ನು ತೋರಿಸಬೇಕು ಅಂತಾದ್ರೆ ಒಂದೇ ಒಂದು ಉಪಾಯ. ನಾನು ಯುದ್ಧ ಮಾಡ್ತಾ ಇರ್ತೇನೆ, ನೀನು ಹಿಂದಿನಿಂದ ಬಂದು ಅವರ ಬಿಲ್ಲನ್ನು ತುಂಡು ಮಾಡಿ Baba,
ಇದ್ದೀರಲ್ಲ ಸ್ವಾಮಿ, ಎಲ್ಲವನ್ನು ತಿಳಿದವರು ನೀವು, ಹಾ. ಪಾರಂಗತರಾಗಿದ್ದೀರಾ. ಹಾ. ಹಾಗಾಗಿ ಈ ರೀತಿಯ ಕಾರ್ಯವನ್ನು ಮಾಡುವುದು ಉಚಿತವೇ, ನೀತಿಯೇ? ಇದಕ್ಕೆ ನನ್ನ ಮನಸ್ಸು ಒಪ್ಪುವುದಿಲ್ಲ. ಒಳ್ಳೆ ಒಳ್ಳೆಯ ಹೊತ್ತಿನಲ್ಲಿ ಸಮಸ್ಯೆಯನ್ನು ಮುಂದಿಟ್ಟಿದ್ದೀಯ. ಧರ್ಮ ಯುದ್ಧ, ಧರ್ಮಕ್ಷೇತ್ರ ಕುರುಕ್ಷೇತ್ರ, ಅದು ಮಾತ್ರ ಸತ್ಯ. ಈ ಕುರುಕ್ಷೇತ್ರದಲ್ಲಿ ನಡೆದಂತಹ ಇಷ್ಟು ದಿನಗಳ ಯುದ್ಧದಲ್ಲಿ ಎಷ್ಟು ಧರ್ಮ ಐಕ್ಯವಾಗಿದೆ ಎಂಬುದನ್ನು ನೀನು ಆಲೋಚಿಸಬೇಕಾಗ್ತದೆ. ಅದನ್ನೆಲ್ಲ ಹೇಳಿ ಪೂರೈಸಲಿಕ್ಕೆ ಇದು ಸಮಯ ಅಲ್ಲ. ಇಲ್ಲಿ ನಡೆಯುವುದೇನು? ಯುದ್ಧ, ಕೌರವ ಪಾಂಡವರಲ್ಲಿ ಯುದ್ಧ. ನಾನು ಇವತ್ತಿಲ್ಲಿ ಕಾಣಿಸಿಕೊಂಡದ್ದು ಯಾಕೆ? ಇದು ಗುರುಗಳ ಕಾರ್ಯ, ಸ್ವಾಮಿ ಕಾರ್ಯ ಎನ್ನುವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು. ಈ ಸ್ವಾಮಿ ಕಾರ್ಯದಲ್ಲಿ ಹಿಂದೆ ಮುಂದೆ ನೋಡುವುದಕ್ಕಿಲ್ಲ. ಯಾರು ಎಲ್ಲಿ ಏನು ಬೇಕಾದರೂ ಮಾಡಲಿ, ಸ್ವಾಮಿ ಕಾರ್ಯದಲ್ಲಿ ನಿಷ್ಠೆ ತೀರಿಸಿಕೊಂಡು ನಾವು ಮಾಡುವಂತಹ ಪ್ರಯತ್ನವನ್ನು ಮುಂದಿಟ್ಟೆವಂತಾದ್ರೆ ಜಯವನ್ನು ತಂದು ಕೊಡಬೇಕಾಗ್ತದೆ. ಇದು ಸತ್ಯ ಧರ್ಮದ ಮರ್ಮ. ಇದರ ಜೊತೆಗೆ ನಾನು ಸೇನಾಧಿಪತಿ ಎಂಬುದನ್ನು ಮರಿಬೇಡ. ಸೇನಾಧಿಪತಿ ಯಾವ ಹೊತ್ತಿನಲ್ಲಿ ಉಳಿದಂತಹ ಸೇನೆಯವರಿಗೆ ಏನು ಆಜ್ಞೆ ಮಾಡ್ತಾನೋ ಅದನ್ನು ಪಾಲಿಸಬೇಕಾದ ಯೋಧರಾದವರಿಗೆ ಕರ್ತವ್ಯ. ಅದಕ್ಕೆ ಧರ್ಮ. ಅದಕ್ಕಿಂತ ಹೆಚ್ಚು ನಿನಗೂ ನನಗೆ ಯೋಚಿಸೋದಕ್ಕೆ ಅಧಿಕಾರ ಇಲ್ಲ. ಇದು ಒಟ್ಟಿನಲ್ಲಿ ಅವನಿಗೆ, ನಮ್ಮ ಸ್ವಾಮಿಗೆ ದೇವರಿಗೆ ಬೇಕಾಗಿರುವಂತಹ ಪ್ರಯತ್ನವನ್ನು ನಾವು ಮಾಡಿ ನಿಮ್ಮ ಮಾತುಕತೆ Thank you.
ಹಾಗಾಯಿತು. ಪಾರ್ಥ ನಿಜವಾದ ಸಂತಾನವನ್ನು ಪಡೆದಿದ್ದಾನೆ. ಕರ್ಣ ಮತ್ತು ಅರ್ಜುನನಿವರು ಶುದ್ಧ ವೈರಿಗಳು, ಆ ಜನ್ಮ ಶತ್ರುಗಳು. ಹಾಗಂತ ಅರ್ಜುನ ನನ್ನ ಪ್ರೀತಿಯ ಶಿಷ್ಯ, ಅರ್ಜುನನ ಮಗನಾದಂತಹ ಈತ ಅಭಿಮನ್ಯು, ಅವನ ಮೇಲೆ ನನಗೆ ಕರುಣೆ ಮಮತೆ ಇಲ್ಲದೆ ಹೋದಿದ್ದೆ. ಆದರೂ ಕರ್ತವ್ಯ ಬದ್ಧನಾದ ಕಾರಣ ಕೌರವನಿಗೆ ಬೇಕಾಗಿ ಕೌರವನ ಅನ್ನದ ಋಣವನ್ನು ತೀರಿಸುವುದಕ್ಕೆ ರಣತಂತ್ರದಲ್ಲಿ ಈತನ್ನು ಅಡಗಿಸಿದೆ. ಹಾಗಂತ ಅಳಿದು ಹೋದಂತಹ ಚೇತನ ಅದು ಶಾಶ್ವತವಾದಂತಹ ಸಮಾಧಾನವನ್ನು ಪಡೆಯಬೇಕು ಅಂತ ಇದ್ರೆ ನಾನು ವಿರೋಧಿ ಸ್ಥಾನದಲ್ಲಿದ್ದರೂ ಸಹ ಅವನ ಗುಣಗಾನ ಮಾಡುವ ಅಗತ್ಯವಾಗಿದೆ. ವೀರ ಅಭಿಮನ್ಯು, ಇದರಲ್ಲಿ ಎರಡು ಮಾತಿಲ್ಲ. ಇದುವರೆಗೆ ಆಗಿದ್ದಾನೆ, ಇನ್ನು ಮುಂದೆ ಆಗುವಂತಹ ಬಾಲಕರೆಲ್ಲ ಇವನ ನಡೆ ನುಡಿಯನ್ನು ಕಲಿತು ಆ ಬಳಿಕ ತಮ್ಮನ್ನು ತಾವು ಬೆಳೆಸಿಕೊಂಡು ಇಂತಹ ಮಾರ್ಗವನ್ನು ಅನುಸರಿಸಿದರೆ ಲೋಕದಲ್ಲಿ ಸದ್ಧರ್ಮ ಸತ್ಕೀರ್ತಿ ಪ್ರಾಪ್ತವಾಗುತ್ತದೆ ಎನ್ನುವಂತಹ ಆಶಯ ನನ್ನದಾಗಿದೆ. ಆದ್ರಿಂದ ವೀರ ಅಭಿಮನ್ಯುವಂತಹ ಇಂತಹ ಕಥೆಯನ್ನು ಇನ್ನು ಮುಂದಕ್ಕೆ ಲೋಕದಲ್ಲಿ ಯಾರೆಲ್ಲ ಹೇಳ್ತಾರೋ ಕೇಳಿಸ್ತಾರೋ ಕೇಳ್ತಾರೋ ಕೇಳಿಸ್ತಾರೋ ಆಡ್ತಾರೋ ಆಡಿಸ್ತಾರೋ ನೋಡ್ತಾರೋ ನೋಡಿಸ್ತಾರೋ ಅಂತವರಿಗೆ ಕಥಾಂತರಿತವಾದಂತಹ ತತ್ವ ಪ್ರಸಾದವೆನಿಸಿ ಆಯುಷ್ ಆರೋಗ್ಯ ಭಾಗ್ಯಾದಿಗಳು ಕೂಡಿ ದೀರ್ಘಕಾಲೀನವಾದಂತಹ ಧಾರ್ಮಿಕವಾದ ಜೀವನಕ್ಕೆ ಬೇಕಾದಂತಹ ಎಲ್ಲಾ ರೀತಿಯ ಅನುಕೂಲವನ್ನು ನಾವು ನಂಬಿದಂತಹ ಸ್ವಾಮಿ ಗೋಪಾಲಕೃಷ್ಣ ಹಾಗೆ ಮಹಾಗಣಪತಿ ಮಹಾಗುರುಗಳು ದಿವ್ಯ ಸನ್ನಿಧಾನ ಅನುಗ್ರಹಿಸಲಿ ಅಂತ ಆಶಿಸಿ ಈ ಕಥೆಗೆ ಮಂಗಳವನ್ನು ಮಾಡೋಣ. ಭದ್ರಂ ಶುಭಂ Thank you.